ಕೊರೋನಾ ಮುಕ್ತ ಭಾರತ ಆಗಬೇಕಾಗಿದ್ರೆ ಸರ್ಕಾರ ಹೊರಡಿಸುವ ಎಲ್ಲಾ ಆದೇಶಗಳನ್ನು ಪ್ರಜೆಗಳು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಪ್ರಧಾನಮಂತ್ರಿ, ಮುಖ್ಯಮಂತ್ರಿಯವರು ಕೊರೋನಾ ಜನಜಾಗೃತಿಗಾಗಿ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಲು ಆದೇಶವನ್ನ ಕೂಡ ನೀಡಿದ್ದಾರೆ. ಕೊರೋನಾ ತಡೆಗಟ್ಟಲು ತಾಲೂಕು ಆಡಳಿತ ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನು ಸಂಘಟಿಸ್ತಾ ಇದೆ ಅಂತ ಸಹಾಯಕ ಆಯುಕ್ತರಾದ ರಾಜು ಕೆ ಹೇಳಿದರು. ಅವರು ಶನಿವಾರ ಇಲ್ಲಿನ ಮಿನಿ ವಿಧಾನಸೌಧದಲ್ಲಿ ನಡೆದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಧ್ವನಿ ಮತ್ತು ಬೆಳಕು ಸಂಯೋಜಕರ ಸಂಘಟನೆ ಕುಂದಾಪುರ ವಲಯದ ಸಹಭಾಗಿತ್ವದಲ್ಲಿ ಕೊರೋನಾ ವೈರಸ್ ಹರಡದಂತೆ ನಡೆಸ್ತಾ ಇರುವ ಜನಜಾಗೃತಿಯ ಮೈಕ್ ಪ್ರಚಾರ ಜಾಥಾಗೆ ಚಾಲನೆ ನೀಡಿ ಮಾತನಾಡಿದರು. ಇದುವರೆಗೂ ಜಿಲ್ಲೆಯಲ್ಲಿ ಒಂದೇ ಒಂದು ಕೊರೋನಾ ಪಾಸಿಟಿವ್ ಕೇಸ್ಗಳಿಲ್ಲ. ಕರ್ನಾಟಕದಲ್ಲೂ ಶುಕ್ರವಾರ ಕೊರೋನಾ ಕೇಸು ದಾಖಲಾಗಿಲ್ಲ. ನಾವು ಸಾಕಷ್ಟು ನಿಯಂತ್ರಣದಲ್ಲಿದ್ದೇವೆ. ಜನರೆಲ್ಲರೂ ಆರೋಗ್ಯ ಇಲಾಖೆ ನೀಡುವ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸಬೇಕು. ಪ್ರಧಾನಿ ನರೇಂದ್ರ ಮೋದಿ ಅವರು ಭಾನುವಾರ ಕರೆ ನೀಡಿರುವ ಜನತಾ ಕರ್ಫ್ಯೂಗೆ ಎಲ್ಲರೂ ಸಹಕರಿಸಬೇಕು ಎಂದರು. ಕೊರೋನಾ ಇದರ ಬಗ್ಗೆ ಬಿಟ್ಟು ಬೇರೆ ಏನು ತಾವು ಅನಧಿಕೃತವಾಗಿ ಏನು ಹೇಳಕ್ಕೆ ಹೋಗಬೇಡಿ. ಎರಡನೇದಾಗಿ ಒಂದು ಖುಷಿ ವಿಚಾರಪ್ಪ ಅಂತಂದರೆ ಇವತ್ತಿನವರೆಗೂ ಉಡುಪಿಯಲ್ಲಿ ಯಾವುದೇ ಪಾಸಿಟಿವ್ ಕೇಸಸ್ ಯಾವುದೂ ಬಂದಿಲ್ಲ. ಎರಡನೇದು ಕರ್ನಾಟಕದಲ್ಲಿ ನಿನ್ನೆ ಯಾವುದು ಕೇಸಸ್ಸು ಇದಾಗಲಿಲ್ಲ. 15 ಕೇಸಸ್ ಮಾತ್ರ ಇದೆ, ಅಷ್ಟೇ ಇದೆ. ನಿನ್ನೆ ಯಾವುದು ಹೊಸ ಕೇಸಸ್ ಯಾವುದೂ ಬರಲಿಲ್ಲ. ಮೀನ್ಸ್ ಕಂಟ್ರೋಲ್ ಇದ್ದೀವಿ ಅಂತಂದರೆ ನಾವು ನಮ್ಮ ಕೆಲಸವನ್ನು ಕರೆಕ್ಟಾಗಿ ಮಾಡ್ತಿದ್ದೀವಿ ಅಂತ. ಕೊರೋನಾ ವೈರಸ್ಗೆ ಯಾವ ರೀತಿಯ ಒಂದು ನಾವು ಪ್ರಿಕಾಷನರಿ ಮೆಜರ್ಸನ್ನು ತಗೊಳ್ಬೇಕಿತ್ತು ಆ ರೀತಿಯ ಪ್ರಿಕಾಷನರಿ ಮೆಜರ್ಸನ್ನು ತಗೊಳ್ತಿದ್ದೀವಿ. ಪ್ರಧಾನಮಂತ್ರಿಗಳು ಒಂದು ದಿನದ ಜನತಾ ಕರ್ಫ್ಯೂನ ವಿಧಿಸಿದ್ದಾರೆ. ಆ ಜನತಾ ಕರ್ಫ್ಯೂಗೆ ನಾವೆಲ್ಲರೂ ಕೈ ಜೋಡಿಸೋಣ. ಇಟ್ಟು ತಮ್ಮ ಮನೆಯಲ್ಲೇ ಇಟ್ಕೊಂಡು ಈ ಒಂದು ಮಹಾಮಾರಿಯನ್ನು ತೊಲಗಿಸಲು ಸಹಕಾರ ನೀಡಬೇಕು ಅಂತ ಎಲ್ಲರ ಹತ್ರ ನಾನು ಕೇಳ್ಕೊಳ್ತೇನೆ. ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನಾಗಭೂಷಣ್ ಉಡುಪ, ಸಂಚಾರಿ ಠಾಣೆಯ ಠಾಣಾಧಿಕಾರಿ ಸುದರ್ಶನ್, ನ್ಯಾಯವಾದಿ ಶಿರಿಯಾರ ಗೋಪಾಲಕೃಷ್ಣ ಶೆಟ್ಟಿ, ಧ್ವನಿ ಮತ್ತು ಬೆಳಕು ಸಂಯೋಜಕರ ಸಂಘಟನೆಯ ಗೌರವಾಧ್ಯಕ್ಷರಾದ ರಾಣಿ ಬೊರೆಟ್ಟೋ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಕುಟುಂಬ ಕಲ್ಯಾಣ ಇಲಾಖೆ ಪ್ರಕಟಣೆ. ಸಂಸ್ಥೆಯು ಕೋವಿಡ್-19 ಅನ್ನು ಸಾಂಕ್ರಾಮಿಕ ರೋಗವೆಂದು ಘೋಷಿಸಿದೆ. ಗಾಳಿ ಮೂಲಕ ಹರಡುತ್ತದೆ. ಸೋಂಕಿತ ವ್ಯಕ್ತಿಯ ಪರಿಸ್ಥಿತಿಯಲ್ಲಿ ಸಂಪರ್ಕದಲ್ಲಿದ್ದರೂ